ಜನವರಿ 28ರಂದು ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದ ಮಂಗಳೂರು ಮೂಲದ ಆರೋಪಿಗಳನ್ನು ಅಂಕೋಲ ಪೊಲೀಸರು ಬಂಧಿಸಿದ್ದಾರೆ. ಮುಂಬಯಿಯಲ್ಲಿ ಬಂಧಿಸಿ ಅಂಕೋಲಕ್ಕೆ ಕರೆತರುವಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ ಇಬ್ಬರ ಕಾಲಿಗೆ ಗುಂಡು ಹಾರಿಸಲಾಗಿದೆ. ಮಂಗಳೂರು ಮೂಲದ ಚಿನ್ನದ ವ್ಯಾಪಾರಿ ರಾಜೇಶ್ ಪವಾರ್ ಅವರ ಕಾರು ಅಂಕೋಲದಲ್ಲಿ ಅನಾಥವಾಗಿ ಪತ್ತೆಯಾಗಿತ್ತು. ಕಾರಿನಲ್ಲಿ 1.14 ಕೋಟಿ ನಗದು ಪತ್ತೆಯಾಗಿತ್ತು. ವಾರಗಳ ಬಳಿಕ ರಾಜೇಶ್ ಪವಾರ್ ಇದೊಂದು ದರೋಡೆ ಪ್ರಕರಣ ಅಂತ ಅಂಕೋಲ ಪೊಲೀಸರಿಗೆ ದೂರನ್ನ ನೀಡಿದ್ರು. ಈ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಮುಂಬಯಿಯಲ್ಲಿ ಅಡಗಿದ್ದ ಮಂಗಳೂರು ಮೂಲದ ರೌಡಿ ತಲ್ಲತ್, ನೌಫಾಲ್ ಮತ್ತು ಸಾಹಿಲ್ ಎಂಬವರನ್ನ ಬಂಧಿಸಿದ್ರು. ಮುಂಬಯಿಯಿಂದ ಅಂಕೋಲಕ್ಕೆ ರಸ್ತೆ ಮಾರ್ಗವಾಗಿ ಬರ್ತಾ ಇರುವಾಗ ಹಳಿಯಾಳ ಬಳಿ ತಲ್ಲತ್ ಹಾಗೂ ನೌಫಾಲ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ಪೊಲೀಸರಿಗೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದಾಗ ಕಾಲಿಗೆ ಗುಂಡು ಹಾರಿಸಲಾಗಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರಿನ ಅಡ್ಯಾರ್ ಬಜಾಲ್ನ ಕುಖ್ಯಾತ ರೌಡಿ ತಲ್ಲತ್ ಗ್ಯಾಂಗ್ ರಾಜೇಶ್ ಪವಾರ್ ಅವರನ್ನ ಹಿಂಬಾಲಿಸಿ ಚಿನ್ನ ಮಾರಾಟದ ಹಣವನ್ನ ದರೋಡೆ ಮಾಡಿದ್ರು.